ನಮಸ್ತೆ, ನಾನು ನವೀನ್ ನಾಯಕ್ ಅಂತ, ಇಲ್ಲಿ ಮಾಸ್ತಿಕಟ್ಟೆ ನಿವಾಸಿ. ಸೊ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಉಳ್ಳಾಲ ನಾಗರಿಕ ವೇದಿಕೆ ಇದರ ಪರವಾಗಿ ಒಂದು ಮತ್ತು ರೋಶ್ನಿ ನಿಲಯ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಇವರೆಲ್ಲ ನಾವೆಲ್ಲ ಸೇರಿ ಒಂದು ಸೌಹಾರ್ದ ಒಂದು ಇಫ್ತಾರ್ ಕೂಟವನ್ನು ಮಾಡಿದ್ದೇವೆ. ಸ್ಥಳೀಯರಾಗಿ ಇರುವಂಥ ನಮ್ಮ ಫೈರೋಜ್ ಅವರು ನನ್ನ ಆತ್ಮೀಯರು ಮತ್ತು ನನ್ನ ಕ್ಲಾಸ್ಮೇಟ್ಸ್ ಅವರು. ಸೊ ಹಾಗೆ ನಾವೆಲ್ಲ ಸೇರಿ ಇಲ್ಲಿ ಹಲವಾರು ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಮ್ಮ ಸೈಯದ್ ಮದೀನಾ ITಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಅದೇ ರೀತಿ ನಮ್ಮ ಉಳ್ಳಾಲದಲ್ಲಿ ನಾವು ತುಂಬ ಒಂದು ಕ್ಲೀನಿಂಗ್ ಆಗಲಿ, ಬೀಚ್ ಕ್ಲೀನಿಂಗ್ ಆಗಲಿ, ಸೊ ಅಂಥ ಒಂದು ಡೆವಲಪ್ಮೆಂಟ್ ವರ್ಕನ್ನು ಮಾಡ್ತಿದ್ದೇವೆ. ಇದಕ್ಕೆ ನಮ್ಮ ರೋಶ್ನಿ ನಿಲಯದ ಎಲ್ಲ MSW ಮತ್ತು BSW ಸ್ಟೂಡೆಂಟ್ಸ್ಗಳು ತುಂಬ ಒಳ್ಳೆಯ ಸಹಕಾರ ಕೊಡ್ತಿದ್ದಾರೆ. ಈ ಅಲೋಷಿಯಸ್ ಕಾಲೇಜಿಂದ ಮಕ್ಕಳು ಸಹ ಇದ್ದಾರೆ. ಸೊ ಹಾಗೆ ಎಲ್ಲರಿಗೂ ದೇವರು ಒಳ್ಳೆಯದಾಗಿ ಒಳ್ಳೆಯ ಆರೋಗ್ಯವನ್ನು ಕೊಡಲಿ. ಮತ್ತು ಅದೇ ರೀತಿ ನಾಡಿದ್ದು ಬರುವ ನಮ್ಮ ರಂಜಾನ್ ಹಬ್ಬಕ್ಕೆ ಎಲ್ಲರಿಗೂ ಈ ಮೂಲಕ ಶುಭ ಕೋರ್ತೇನೆ. ಧನ್ಯವಾದ. ರಕ್ಷಣಾ ವೇದಿಕೆ ಹಾಗೂ MSW ರೋಷನ್ ನಿಲಯ ಮತ್ತು ಅಲೋಷಿಯಸ್ ಕಾಲೇಜ್ ಅವರ ಆಶ್ರಯದಲ್ಲಿ ಒಂದು ಚಿಕ್ಕದಾದ ಒಂದು ಇಫ್ತಾರ್ ಕೂಟ, ಉಳ್ಳಾಲ್ ನಾಗರಿಕ ವೇದಿಕೆ ಸದಸ್ಯರು ಎಲ್ಲರೂ ಸೇರಿ ಒಂದು ಚಿಕ್ಕದಾದ ಒಂದು ಇಫ್ತಾರ್ ಕೂಟ. ಏಕೆಂದರೆ ನಮ್ಮಲ್ಲಿ ಈ ರೋಷನ್ ಸ್ಟೂಡೆಂಟ್ ಇವರು ಹೊರಗೆ ಮೇಘಾಲಯದವರಿದ್ದಾರೆ, ಮತ್ತು ಇಲ್ಲಿ ಕೇರಳದವರು ಮತ್ತು ನಮ್ಮ ಕರ್ನಾಟಕದವರಿದ್ದಾರೆ. ನಾವು ಒಂದು ಚಿಕ್ಕದಾಗಿ ಒಂದು ಇಫ್ತಾರ್ ಕೂಟ ಆಯೋಜಿಸಿದ್ದೇವೆ. ಇದಕ್ಕಾಗಿ ಇಲ್ಲಿ ಬಂದಂಥ ಎಲ್ಲರಿಗೂ ನಾವು ಕೂಡ ಧನ್ಯವಾದ. ಹಾಗೂ ಇಫ್ತಾರ್ ಕೂಟ ಏಕೆಂದರೆ ನಮ್ಮದು ಒಂದು ಸೌಹಾರ್ದವಾಗಿ ನಮ್ಮ ಉಳ್ಳಾಲ ಬೆಳೆಯಬೇಕು, ಸೌಹಾರ್ದವಾಗಿ ಉಳ್ಳಾಲ ಶಾಂತಿಯುತವಾಗಿ ಉಳ್ಳಾಲ ಆಗಬೇಕು. ಇದಕ್ಕೋಸ್ಕರ ನಾವು ಇಫ್ತಾರ್ ಕೂಟವನ್ನು ನಡೆಸಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ನಾಳ್ದು 22ನೇ ತಾರೀಕು ಒಂದು ಬೀಚ್ ಕ್ಲೀನಿಂಗ್ ಮತ್ತು ಅದರ ಬಗ್ಗೆ ಒಂದು ಬೀದಿ ನಾಟಕ ಕೂಡ ಇದೆ ಆವತ್ತಿನ ದಿವಸ. ಅದು ಕೂಡ ತಾವೆಲ್ಲರೂ ಇದನ್ನು ಭಾಗವಹಿಸಬೇಕಾಗಿ ವಿನಂತಿಸ್ತಾರೆ. ಮೊದಲನೇದಾಗಿ ಸಂಜೆ ನೆರೆದಿರುವಂತಹ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರ್ತೇನೆ. ಇಫ್ತಾರ್ ಕೂಟಕ್ಕೆ ಬಂದಿರುವಂಥ ಮುಖ್ಯ ಅತಿಥಿಗಳಾದ ಫೈರೋಜ್ ಸರ್, ನವೀನ್ ನಾಯಕ್ ಸರ್ ಹಾಗೂ ಮತ್ತು ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಇದೇ ಥರ ಸಹಕಾರ ನೀಡಿ ಇದೇ ಭಾನುವಾರ 22ರಂದು ಬೀಚ್ ಕ್ಲೀನಿಂಗ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಇದೇ ಥರ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಟ್ಟು ಆ ದಿನವನ್ನು ಸುಗಮವಾಗಿ ನಡೆಸಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಬೆಳಗ್ಗೆ 7 ಗಂಟೆ ಬೆಳಗ್ಗೆ ಬೀಚ್ ಕ್ಲೀನಿಂಗ್ ಪ್ರೋಗ್ರಾಮ್ ಇರ್ತದೆ. ಮತ್ತು ಅದೇ ರೀತಿ ಬೀದಿ ನಾಟಕ ಕೂಡ ಮತ್ತು ಅದರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದೇವೆ. ಮತ್ತು ಈವ್ನಿಂಗ್ ಕೂಡ ಒಂದು ಚಿಕ್ಕದಾದ ಇವೆಂಟ್ ಕೂಡ ಇರುತ್ತೆ. ನೀವೆಲ್ಲರೂ ಬಂದು ಆಗಮಿಸಬೇಕಾಗಿ ಕೇಳ್ಕೊಳ್ತೇವೆ. ಇದೇ ರೀತಿ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳ್ಕೊಳ್ತೇವೆ. ಎಲ್ಲರಿಗೂ ಈ ಸಂಜೆಯ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೆ ಇಲ್ಲೇ ಬಂದಿರುವಂಥ ಉಳ್ಳಾಲದ ನಾಗರಿಕರೇ ಮತ್ತು ನಾಗರಿಕ ವೇದಿಕೆ ಮತ್ತು ಎಲ್ಲ ನಮ್ಮ ಅಲೋಸಿಯಾ ಸ್ಟೂಡೆಂಟ್ಸು ಮತ್ತು ರೋಶ್ನಿ ನಿಲಯ ಸ್ಟೂಡೆಂಟ್ಸು ಎಲ್ಲರೂ ಈ ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದ ಉದ್ದೇಶ ಏನಂದರೆ, ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವದಿಂದ ನಾವೆಲ್ಲರೂ ಒಂದಾಗಿ ಈ ಭಾರತ ದೇಶವನ್ನು ಕಟ್ಟಲಿಕ್ಕೆ ಒಂದು ಶ್ರಮವನ್ನು ಹಾಕಬೇಕೆಂದು ಈ ಉದ್ದೇಶದಿಂದ ಈ ಒಂದು ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಈ ಎಲ್ಲ ನೆರೆದಿರುವಂಥ ಎಲ್ಲರಿಗೂ ಇಫ್ತಾರ್ ಕೂಟದ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಮಸ್ಕಾರ, ನಾನು ಎಡ್ವರ್ಡ್ ಲೋಬು ತುಕ್ಕೋಟು ಅಂತ. ನಾನು ಇವತ್ತು ಉಳ್ಳಾಲ ರಕ್ಷಣಾ ವೇದಿಕೆ ಹಾಗೂ ಉಳ್ಳಾಲ ಕನ್ನಡ ರಕ್ಷಣಾ ವೇದಿಕೆ ಮತ್ತು ನಾಗರಿಕ ವೇದಿಕೆಯ ವತಿಯಿಂದ ಏರ್ಪಡಿಸಿದ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೇನೆ. ಭಾಳ ಖುಷಿಯಾಯಿತು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ. ಇಲ್ಲಿ ಒಂದು ಎಲ್ಲ ಜಾತಿ ಬಾಂಧವರೆಲ್ಲ ಸೇರಿಕೊಂಡು ಒಂದು ಸೌಹಾರ್ದಯುತವಾದ ವಾತಾವರಣ ಇತ್ತು. ಇಂಥ ಇಫ್ತಾರ್ ಕೂಟಗಳು, ಈ ಹಬ್ಬಗಳು ನಿಜವಾಗಿ ಒಂದು ಸಂಬಂಧಗಳನ್ನು ಬೆಸೆಯುವಂಥ ಹಬ್ಬ ಆಗಬೇಕು, ಸೌಹಾರ್ದತೆಯನ್ನು ಉಂಟು ಮಾಡುವ ಹಬ್ಬಗಳಾಗಬೇಕು. ಆದರೆ ಏನಾಗ್ತಾಯಿದೆ ಅಂದರೆ, ಹಬ್ಬಗಳು ಕೇವಲ ಒಂದು ಸಂಬಂಧ ಪ್ರೀತಿಯನ್ನು ಹಂಚಿಕೊಳ್ಳೋದ್ರ ಬದಲು ದ್ವೇಷವನ್ನು ಹಂಚುವಂಥ ಕೆಲಸಗಳು ಆಗ್ತಾಯಿದೆ. ಇಂಥ ಕಾರ್ಯ ಆಗಬಾರ್ದು. ಹಬ್ಬದಿಂದ ನಾವು ಒಂದೇ ಮನೆಯವರಾಗಿ, ಒಂದೇ ಕುಟುಂಬದವರಾಗಿ, ಹೇಗೆ ಹೇಳ್ತಾರೆ ವಸುದೈವ ಕುಟುಂಬಂ ಅಂತ, ಅಂದರೆ ಒಂದೇ ರೀತಿಯ ಕುಟುಂಬ, ಒಂದೇ ಎಲ್ಲರೂ ಸೌಹಾರ್ದತೆಯಿಂದ ಈ ಹಬ್ಬಗಳನ್ನು ಆಚರಿಸಿದಾಗ ಖಂಡಿತವಾಗಿ ನಾವು ಅಣ್ಣ ತಮ್ಮಂದಿರಂತೆ ಒಂದೇ ಮನೆಯವರಂತೆ ಜೀವಿಸಲು
ಸಾಧ್ಯ ಆಗ್ತದೆ. ಇಲ್ಲದ್ರೆ ಅದು ಎಷ್ಟೇ ಹಬ್ಬ ಆಚರಣೆ ಮಾಡಿದರೂ ನಮ್ಮ ಮನೆ ಒಡೆದ ಮನೆ ಆಗ್ತದೆ. ಒಡೆದ ಮನೆ ಆಗಬಾರ್ದು, ಒಂದಾಗಿ ಬಾಳುವಂಥ, ಹಾಲು ಜೇನಿನಂತೆ ನಾವು ಬಾಳುವಂಥ ಮನೆ ಆಗಬೇಕು. ಹಾಗೆ ಅದಕ್ಕೆ ಇಂಥ ಹಬ್ಬಗಳು ಒಂದು ಇಂಥ ಸೌಹಾರ್ದತೆಯನ್ನು ಉಂಟು ಮಾಡುವ ಹಬ್ಬಗಳು ನಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಹಾಗೆ ಒಳ್ಳೆಯ ಮನಸ್ಸನ್ನು, ಒಂದು ಸೌಹಾರ್ದತೆಯ ಒಂದು ಏನೋ ಬೆಳಕನ್ನು ಹಂಚುವಂಥ ಈ ಹಬ್ಬಗಳು ಖಂಡಿತ ನಮಗೆ ಈ ಆಚರಣೆಯಿಂದ ನಾವು ಇನ್ನಷ್ಟು ಬಲಗೊಳ್ಳಲು, ಇನ್ನಷ್ಟು ಪ್ರೀತಿಯಿಂದ, ಸ್ನೇಹದಿಂದ ಇರಲು ಈ ಹಬ್ಬಗಳು ನಮಗೆ ಖಂಡಿತ ಕಾರಣವಾಗ್ತದೆ.